ಸ್ನೇಹಿತರೆ, ಕೆಲವೊಂದು ಸ್ಥಳಗಳಿಗೆ ನಾವು ಭೇಟಿ ನೀಡುವುದು ಕೇವಲ ಒಂದು ಭೇಟಿಯಾಗಿರುವುದಿಲ್ಲ. ಅದು ನಮ್ಮನ್ನು ನಾವು ಮತ್ತೆ ಮತ್ತೆ ಭೇಟಿಯಾಗುವ ಒಂದು ಸುಂದರ ಕ್ಷಣವಾಗಿರುತ್ತದೆ. ಹೌದು ಸ್ನೇಹಿತರೆ, ನಾನಿವತ್ತು ಬಂದು ನಿಂತಿರೋದು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಲ್ಲಡ್ಕ. ನನ್ನ ಬಾಲ್ಯದ ಅಂಗನವಾಡಿ ಮತ್ತು ಪ್ರಾಥಮಿಕ ಶಿಕ್ಷಣ ಪಡೆದ ಶಾಲೆಯ ಅಂಗಳಕ್ಕೆ ಕಾಲಿಟ್ಟ ಈ ಕ್ಷಣ ಮನಸ್ಸು ಹಲವು ವರ್ಷಗಳ ಹಿಂದಕ್ಕೆ ಓಡಿತು. ಒಮ್ಮೆ ಇದೇ ಜಾಗದಲ್ಲಿ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಡುತ್ತಾ, ಅಕ್ಷರಗಳನ್ನು ಕಲಿಯುತ್ತಾ, ಗೆಳೆಯರೊಂದಿಗೆ ನಗುತ್ತಾ, ಆಟವಾಡುತ್ತಾ ಕಳೆದ ಆ ದಿನಗಳು ಕಣ್ಣ ಮುಂದೆ ಒಂದೊಂದಾಗಿ ಬಂದು ನಿಂತವು. ಆಗ ಈ ಪುಟ್ಟ ಶಾಲೆಯ ಬೆಲೆ ಏನು ಎಂಬುದು ತಿಳಿದಿರಲಿಲ್ಲ. ಆದರೆ ಇಂದು ಅದೇ ಜಾಗಕ್ಕೆ ಮರಳಿ ನಿಂತಾಗ ಅರಿವಾಯಿತು, ನನ್ನ ಬದುಕಿನ ಮೊದಲ ಕನಸುಗಳಿಗೆ ಅಡಿಪಾಯ ಹಾಕಿದ ಜಾಗ ಇದೇ ಎಂದು. ಇಲ್ಲಿ ಕಲಿತ ಮೊದಲ ಅಕ್ಷರಗಳು, ಕೇಳಿದ ಮೊದಲ ಪಾಠಗಳು, ಶಿಕ್ಷಕರ ಪ್ರೀತಿ, ಸ್ನೇಹಿತರ ನಗು, ಇವೆಲ್ಲವೂ ನನ್ನ ಬದುಕಿನ ಮರೆಯಲಾಗದ ನೆನಪುಗಳಾಗಿ ಉಳಿದಿದೆ. ಕಾಲ ಬದಲಾಗಿದೆ, ನಾನು ಬೆಳೆದಿದ್ದೇನೆ. ದಾರಿ ಬದಲಾಗಿದೆ, ಆದರೆ ಆ ಶಾಲೆಯ ಅಂಗಳದಲ್ಲಿ ಬಿಟ್ಟು ಬಂದ ನನ್ನ ಬಾಲ್ಯದ ಹೆಜ್ಜೆ ಗುರುತುಗಳು ಮಾತ್ರ ಇನ್ನೂ ನನ್ನ ಮನಸ್ಸಿನಲ್ಲಿ ಹಾಗೆಯೇ ಉಳಿದಿದೆ. ಆ ನೆನಪುಗಳ ನಡುವೆ ನಿಂತಾಗ ಮನಸ್ಸೊಂದು ಮಾತು ಹೇಳಿತು, ನೀನು ಬಂದ ದಾರಿಯನ್ನು ಮರೆಯಬೇಡ, ನಿನ್ನ ಮೊದಲ ಹೆಜ್ಜೆಗಳನ್ನು ನೆನಪಿಸಿಕೋ. ಮುಂದೆ ಸಾಗಲು ದಾರಿ ಇನ್ನೂ ಇದೆ, ನಿಲ್ಲಬೇಡ. ನಿನ್ನ ಸಾಧನೆಯ ಹೊಸ ಹೆಜ್ಜೆಯನ್ನು ಮತ್ತೊಮ್ಮೆ ಆರಂಭಿಸು ಎಂದು. ಬಾಲ್ಯ ನನಗೆ ನೆನಪುಗಳನ್ನು ಕೊಟ್ಟಿತು, ಆ ಶಾಲೆ ನನಗೆ ಅಡಿಪಾಯ ಕೊಟ್ಟಿತು. ಆ ನೆನಪುಗಳು ಇಂದು ಮತ್ತೆ ನನ್ನೊಳಗೆ ಹೊಸ ಕನಸುಗಳನ್ನು ಹುಟ್ಟಿಸಿದೆ. ಹಿಂದೆ ತಿರುಗಿ ನೋಡಿದಾಗ ಕಳೆದು ಹೋದ ದಿನಗಳು ಕಾಣುತ್ತವೆ, ಮುಂದೆ ನೋಡಿದಾಗ ಸಾಧಿಸಬೇಕಾದ ಕನಸುಗಳು ಕಾಣುತ್ತವೆ. ನಿನ್ನೆ ನನ್ನನ್ನು ರೂಪಿಸಿತು, ಇಂದು ನನ್ನನ್ನು ಎಚ್ಚರಿಸಿದೆ, ನಾಳೆ ನನ್ನ ಸಾಧನೆಗಾಗಿ ಕಾಯುತ್ತಿದೆ.